ಇದೀಗ ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕ ಈ ಒಂದು ಸಂಸ್ಥೆಯ ನಿರ್ವಾಹಕರಾದಂತಹ ಅಶ್ರಫ್ ಅರಬ್ಬಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕ ಈ ಒಂದು ಸಂಸ್ಥೆ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕ ಎಂಬ ಸಂಸ್ಥೆ 2016 ಆಗಸ್ಟ್ 8ರಂದು ನಮ್ಮ ಕರ್ನಾಟಕದ ಪ್ರದೇಶದಲ್ಲಿ ರೋಗಿಗಳ ಪಾಲಿನ ಆಶಾಕಿರಣವಾಗಿ ಸ್ಥಾಪಿತಗೊಂಡಂಥ ಒಂದು ಯುವ ಪಡೆ ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕ ರಿಜಿಸ್ಟರ್ಡ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ನೋಡುವುದಾದರೆ ಸುಮಾರು ಈ ರಾಜ್ಯದಲ್ಲಿ 800ರಿಂದ 1100 ಯೂನಿಟ್ಗಳಷ್ಟು ರಕ್ತದ ಬೇಡಿಕೆ ಇದೆ. ಆದರೆ ಇಲ್ಲಿ 80% ಮಾತ್ರ ರಕ್ತ ಪೂರೈಕೆ ಆಗ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ರೋಗಿಗಳ ಪಾಲಿನ ಆಶಾಕಿರಣವಾಗಿ ಮೂಡಿಬಂದಂಥ ಒಂದು ಯುವ ಪಡೆ ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕ ರಿಜಿಸ್ಟರ್ಡ್. ಸರ್, ಇದೀಗ ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕ ಈ ಒಂದು ಸಂಸ್ಥೆಯಿಂದ ಸಾಕಷ್ಟು ರಕ್ತದಾನ ಶಿಬಿರಗಳನ್ನು ಆಯೋಜನೆ ಮಾಡಿದ್ರ. ಇದರ ಜೊತೆಗೆ ಇನ್ನೂ ಹೆಚ್ಚಿನ ಕೆಲಸಗಳನ್ನು ಕೂಡ ಮಾಡಿದ್ದೀರಾ ಅಂತ ನಾವು ಕೇಳ್ಪಟ್ವಿ. ಯಾವ ರೀತಿಯ ಕಾರ್ಯಗಳನ್ನು ಮಾಡಿದ್ದೀರಾ? ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕ ರಿಜಿಸ್ಟರ್ಡ್ ಎಂಬ ಈ ಸಂಸ್ಥೆ ರಕ್ತದಾನ ಶಿಬಿರ ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕ ಎಲ್ಲರಿಂದ ಹೆಗ್ಗಳಿಕೆಯನ್ನು ಪಡೆದಿದೆ. ಅದೇ ರೀತಿ ಸಮಾಜಕ್ಕೆ ಅವಿಸ್ಮರಣೀಯವಾದ ಬೇರೆ ಬೇರೆ ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಮಾಡುವುದರ ಮೂಲಕ ನಾವು ಕೂಡ ನಮ್ಮ ಸಂಸ್ಥೆಗೆ ಭಾಳಷ್ಟು ಹೆಗ್ಗಳಿಕೆ ಇದೆ. ಯಾಕಂದರೆ ಇಲ್ಲಿ ನಾವು ಗಮನಿಸಬೇಕಾದ್ರೆ ನಮ್ಮ ಕೊಡಗು ಪ್ರದೇಶದಲ್ಲಿ ಲಾಸ್ಟ್ ಟೈಮ್ ಮಳೆ ಬಂದಾಗ ಅಲ್ಲೆಲ್ಲ ಇದಾಗಿತ್ತು ಅಲ್ಲಿಯ ಪ್ರದೇಶದ ಜನರಿಗೆ. ಅವಾಗ ಅಲ್ಲಿಗೆ ಹೋಗಿ ನಾವು ಅವರಿಗೆ ಆ ಪ್ರದೇಶಕ್ಕೆ ಭೇಟಿ ನೀಡಿ ಅವರಿಗೆ ಬೇಕಾದಂಥ ಎಲ್ಲ ಸಾಮಗ್ರಿಗಳನ್ನು ನಮ್ಮ ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕದಿಂದ ನಾವು ಒದಗಿಸಿದ್ದೇವೆ, ಅವರಿಗೆ ಕೊಟ್ಟಿದ್ದೇವೆ. ಅದೇ ರೀತಿ ನಾವು ಇವಾಗ ಇಮ್ರಾನ್ ನಮ್ಮ ವ್ಯವಸ್ಥಾಪಕರು ಹೇಳಿದಾಗೆ ಸರ್ಕಾರಿ ಕಾರ್ಯಕ್ರಮಗಳನ್ನು ವಿಶಿಷ್ಟವಾದ ರೀತಿಯಲ್ಲಿ ನಾವು ಅಂಗವಿಕಲರೊಂದಿಗೆ ಮತ್ತು ವಿದ್ಯಾರ್ಥಿಗಳೊಂದಿಗೆ ರೋಗಿಗಳೊಂದಿಗೆ ನಾವು ಆಚರಿಸ್ತಾ ಇದ್ದೇವೆ. ಸರ್, ಒಂದು ರಕ್ತದಾನ ಶಿಬಿರದ ಜೊತೆಗೆ ಇನ್ನಷ್ಟು ಒಳ್ಳೆಯ ಕಾರ್ಯಗಳನ್ನು ನೀವು ಮಾಡ್ತಾ ಇದ್ದೀರಾ. ನಿಮ್ಮ ಒಂದು ಸಂಸ್ಥೆಗೆ ಇನ್ನಷ್ಟು ಶುಭವಾಗಲಿ ಹಾಗೂ ನಿಮಗೂ ಕೂಡ ಒಳ್ಳೆಯದಾಗಲಿ ಅಂತ ನಾವು ಆಶಿಸ್ತೀವಿ. ಇದೀಗ ನಮ್ಮ ಜೊತೆ ಇಮ್ರಾನ್ ಅಡ್ಡೂರ್ ಅವರು ಇದ್ದಾರೆ. ಸರ್, ಇದೀಗ ಅಂದರೆ ಒಂದು ರಕ್ತದಾನ ಶಿಬಿರಗಳನ್ನು ಆಯೋಜನೆ ಮಾಡೋದಾದರೆ ನೀವೊಂದು ಯೋಜನೆಯನ್ನು ರೂಪಿಸಬೇಕಾಗುತ್ತೆ. ಯಾವ ರೀತಿಯಾಗಿ ಒಂದು ಕಾರ್ಯವನ್ನು ಮಾಡ್ತೀರಾ? ಆ್ಯಕ್ಚುಲಿ ನಮ್ಮದು ಒಂದು ಸಂಸ್ಥೆ ಅಂದರೆ ಅನಿವಾಸಿಗರು ಹೆಚ್ಚಿನ ಇರುವಂತಹ ಸಂಸ್ಥೆ. ನಮ್ಮದು ಒಂದು 15 ಜನ ಊರಿನಲ್ಲಿರುವವರಾಗಿದ್ದಾರೆ, 15 ಜನ ಫಾರಿನಲ್ಲಿ ಕೆಲಸ ಮಾಡುವವರಾಗಿದ್ದಾರೆ. ಅವರ ಸಂಪೂರ್ಣ ಸಹಕಾರದಿಂದ ನಾವು ಒಂದು ರಕ್ತದಾನ ಶಿಬಿರವನ್ನು ಏರ್ಪಡಿಸುವಂತಹ ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ. ಹೇಗೆ ಅಂದರೆ ನಮ್ಮದು ಯಾವುದಾದ್ರೂ ಒಂದು ಪರಿಚಯ ಊರಿನಲ್ಲಿ ನಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಅವರೊಂದಿಗೆ ನಾವು ಮಾತುಕತೆಯನ್ನು ನಡೆಸುತ್ತಿದ್ದೇವೆ. ನಿಮ್ಮಲ್ಲಿ ಯಾವ ರೀತಿಯಾದ ಸಂಘ ಸಂಸ್ಥೆ ಅಥವಾ ಸ್ಪೋರ್ಟ್ಸ್ ಕ್ಲಬ್ ಇನ್ನಿತರ ಯಾವುದಾದ್ರೂ ಒಂದು ಸಂಘ ಸಂಸ್ಥೆ ಇದೆ, ಒಂದು ಸಾಮಾಜಿಕ ಕಾರ್ಯಕ್ರಮ ಕೃತಕವಾಗಿ ಯಾರಿಂದಲೂ ಇಷ್ಟರವರೆಗೆ ನಿರ್ಮಿಸಲಾಗದಂತಹ ಒಂದು ರಕ್ತದಾನ ಮಹಾದಾನ ಅಂತಲ್ಲಿ ಒಂದು ಆದಂತಹ ರಕ್ತದಾನದ ಕಾರ್ಯಕ್ರಮ ಶಿಬಿರವನ್ನು ಏರ್ಪಡಿಸುವಂತ ನಾವು ಅವರನ್ನು ವಿನಂತಿಯನ್ನು ಮಾಡಿಕೊಂಡು ಆ ಸಂಘ ಅವರ ಅಧ್ಯಕ್ಷರನ್ನು ಸೇರಿಸಿಕೊಂಡು ಒಂದು ಮೀಟಿಂಗನ್ನು ನಡೆಸಿ ಯಾವ ರೀತಿ ರಕ್ತದಾನ ಶಿಬಿರವನ್ನು ನಡೆಸಬೇಕು, ನಾವು ಜಂಟಿಯಾಗಿ ಯಾವ ಆಸ್ಪತ್ರೆಯಲ್ಲಿ ರಕ್ತದ ಕೊರತೆ ಇದೆ ಅವರನ್ನು ಸಂಪರ್ಕಿಸಿ ನಾವು ಒಂದು ದಿನವನ್ನು ನಿಗದಿಪಡಿಸಿ ಅಲ್ಲಿ ರಕ್ತದಾನ ಶಿಬಿರವನ್ನು ಮಾಡ್ತಿದ್ದೇವೆ. ಅದಲ್ಲದೆ ರಕ್ತದಾನ ಶಿಬಿರ ಅಲ್ಲದೆ ನಾವು ಸರ್ಕಾರಿ ಆಚರಣೆಗಳಾಗಿರುವುದು ಸ್ವಾತಂತ್ರ್ಯೋತ್ಸವ, ಗಣರಾಜ್ಯೋತ್ಸವ, ಅದರ ಧಾರ್ಮಿಕ ಆಚರಣೆಗಳನ್ನು ನಾವು ವಿಶಿಷ್ಟವಾಗಿ ಆಚರಿಸಿದ್ದೇವೆ. ಯಾವ ರೀತಿ ಅಂದರೆ ವಿಕಲಚೇತನ ಮಕ್ಕಳೊಂದಿಗೆ, ಅಂಗವಿಕಲ ಮಕ್ಕಳೊಂದಿಗೆ ಹಾಗೂ ಇನ್ನಿತರ ಹಲವಾರು ವೃದ್ಧಾಶ್ರಮಕ್ಕೆ ಅಥವಾ ಇನ್ನಿತರ ಆಶ್ರಯ ಇಲ್ಲದವರೊಂದಿಗೆ ಸೇರಿ ನಾವು ವಿಶಿಷ್ಟವಾಗಿ ಆಚರಿಸುವಂತಹ ಕಾರ್ಯಕ್ರಮಗಳನ್ನು ಈಗಾಗಲೇ ನಾವು ಮಾಡಿದ್ದೇವೆ. ಅದಲ್ಲದೆ ಪ್ರಥಮ ವಾರ್ಷಿಕೋತ್ಸವವನ್ನು ನಾವು ಇಲ್ಲಿ ಫಾರಂ ಫಿಜಾ ಮಾಲ್ ಮಂಗಳೂರಿನಲ್ಲಿ ನಡೆಸಿದ್ದೇವೆ. ಹೀಗೆ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು, ಅದೇ ರೀತಿ ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥ ರಕ್ತದಾನ ಮಾಡುವುದರಲ್ಲಿ ಯಾವ ರೀತಿ ಅವೇರ್ನೆಸ್ ಆಗುತ್ತೆ ಇಂತಹ ಕಾರ್ಯಕ್ರಮಗಳನ್ನು ಶಾಲಾ ಕಾಲೇಜುಗಳಲ್ಲಿ ನಾವು ಈಗಾಗಲೇ ಮುಗಿಸಿದ್ದೇವೆ. ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ಮಂಗಳೂರಿನನ್ನು ನಾವು ಕರಾವಳಿಯನ್ನು ಕೇಂದ್ರೀಕರಣವಾಗಿಸಿಕೊಂಡು ನಾವು ಹೆಚ್ಚಿನ ಆದ್ಯತೆಯನ್ನು ನೀಡಿ ನಡೆಸ್ತಾ ಇದ್ದೇವೆ. ಅದಲ್ಲದೆ ರಾಜಧಾನಿಯಾದ ಬೆಂಗಳೂರು ಮತ್ತು ಸಾಂಸ್ಕೃತಿಕ ನಗರಿಯಾದಂತಹ ಮೈಸೂರಿನಲ್ಲಿ ಕೂಡ ನಾವು ರಕ್ತದಾನ ಶಿಬಿರವನ್ನು ಆಯೋಜಿಸಿದ್ದೇವೆ. ಅದಲ್ಲದೆ ಸೌದಿ ಅರೇಬಿಯಾ ಮತ್ತು ದುಬೈಯಲ್ಲೂ ಕೂಡ ನಮ್ಮ ಸಕ್ರಿಯ ಕಾರ್ಯಕರ್ತರಿದ್ದಾರೆ, ಕುವೈತ್ನಲ್ಲೂ ಇದ್ದಾರೆ. ನಮ್ಮ ಕರಾವಳಿಗರಿಗೆ ಸ್ಪೆಷಲಿ ಅಂದರೆ ಕರ್ನಾಟಕದ ಜನತೆಗೆ ಯಾವ ರೀತಿಯ ತುರ್ತು ರಕ್ತ ಬೇಕು, ಅವರಿಗೆ ಬೇಕಾದಂತಹ ರಕ್ತವನ್ನು ಶೇಖರಿಸುವಲ್ಲಿ ನಾವು ಈಗಾಗಲೇ ಯಶಸ್ವಿಯಾಗಿದ್ದೇವೆ. ಈಗ ಯಾರಿಗಾದ್ರೂ ಎಮರ್ಜೆನ್ಸಿಯಾಗಿ ರಕ್ತ ಬೇಕಾಗಿದೆ, ನಿಮ್ಮನ್ನು ಯಾವ ರೀತಿಯಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಅವರು? ನಮಗೆ ರಕ್ತ ಬೇಕಾದಂತಹ ನಮ್ಮದು ಎಲ್ಲ ರೀತಿಯ ವೆಬ್ಸೈಟ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಫೇಸ್ಬುಕ್ ಇದೆ, ಗ್ರೂಪ್ಸ್ ಇದೆ, ಎನಿವೇರ್. ಈವನ್ ಗೂಗಲಲ್ಲಿ ನೀವು ಸರ್ಚ್ ಮಾಡಿದರೂ ನಮ್ಮದು ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕ.com ಅಂತ ಸರ್ಚ್ ಮಾಡಿದ್ರೆ ನಮ್ಮ ಬಗ್ಗೆ ಮಾಹಿತಿ ಸಿಗುತ್ತೆ. ಅದರಲ್ಲಿ ಬೇಕಾದಂತಹ ಆಸ್ಪತ್ರೆಯ ಇನ್ಚಾರ್ಜ್ಗಳ ಕಾಂಟ್ಯಾಕ್ಟ್ ನಂಬರು ಇರುತ್ತೆ. ಯಾವ ಜಿಲ್ಲೆಯ ಅಡ್ಮಿನ್ಗಳು ಬೇಕು ನಮಗೆ ಅವರನ್ನು ಸಂಪರ್ಕಿಸಿ ನಮಗೆ ತುರ್ತಾಗಿ ಬೇಕಾದಂಥ ಸಂದರ್ಭದಲ್ಲಿ ನಾವು 10-15 ನಿಮಿಷದೊಳಗೆ ಶೇಖರಿಸುವಲ್ಲಿ ಈಗಾಗಲೇ ಯಶಸ್ವಿಯಾಗಿದ್ದೇವೆ. ಇನ್ನೂ ಅದಕ್ಕಿಂತಲೂ ಹೆಚ್ಚಿನಲ್ಲಿ ನಾವು ಯಶಸ್ವಿಯಾಗುತ್ತೇವೆ ಎಂಬ ಭರವಸೆ ಇದೆ. ಸಾರ್ವಜನಿಕರ ಸಂಪೂರ್ಣ ಸಹಕಾರ ಬೆಂಬಲ ನಮಗೆ ಇನ್ನೂ ಬೇಕಾಗಿದೆ. ಮುಂದಿನ ಯೋಜನೆ ಅಂದರೆ ರಕ್ತದಾನ ಶಿಬಿರದ ಯೋಜನೆ ಎಲ್ಲಿರುತ್ತೆ? ಮುಂದಿನ ರಕ್ತದಾನ ಶಿಬಿರ ನಮ್ಮದು ಮೈಸೂರಿನಲ್ಲಿ ಇದೆ.
ಮುಂದೆ ಒಂದು ರಕ್ತದಾನ ಶಿಬಿರವನ್ನು ಆಯೋಜಿಸಿದ್ದೇವೆ. ಅದಲ್ಲದೆ ಮಂಗಳೂರಿನ ಉಳ್ಳಾಲದಲ್ಲಿ ಇದೆ, ಕೊಡ್ಲಿಪೇಟೆಯಲ್ಲಿದೆ, ನಾನಾ ಜಿಲ್ಲೆಗಳಲ್ಲಿ ನಾವು ಈಗಾಗಲೇ ಪ್ಲ್ಯಾನ್ ಹಾಕಿದ್ದೇವೆ. ಈಗಾಗಲೇ ಕೇರಳದಲ್ಲಿ 2 ರಕ್ತದಾನ ಶಿಬಿರವನ್ನು ಮಾಡಿ ಮುಗಿಸಿದ್ದೇವೆ. ಈಗಾಗಲೇ ನಾವು ಕರ್ನಾಟಕವನ್ನು ಬಿಟ್ಟು ಹತ್ತಿರದ ರಾಜ್ಯ ಕೇರಳಕ್ಕೂ ತಲುಪಿಸಿದ್ದೇವೆ. ಇನ್ನೂ ನಾವು ತಲುಪಲಿದ್ದೇವೆ ನಾನಾ ರಾಜ್ಯಗಳಿಗೆ. ಅದಕ್ಕೆಲ್ಲ ಸಂಪೂರ್ಣ ಸಹಕಾರ ಅತ್ಯಗತ್ಯ ಅಂತ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕದ ಗುರಿ ಎಲ್ಲಿಯವರೆಗೆ? ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕದ ಗುರಿ ಅಂದರೆ ನಾವು ಯಾವುದೇ ರೀತಿಯ ಆಕಾಂಕ್ಷೆಗಳಲ್ಲ. ನಾವು ಸೃಷ್ಟಿಕರ್ತನಲ್ಲಿ ನಮಗೆ ನಾಳೆ ಸಿಗುತ್ತೆ, ಏನಾದರೂ ನಮಗೆ ಅವರೊಂದಿಗೆ ನಮಗೆ ಅದರ ಬೆನಿಫಿಟ್ ಸಿಗುತ್ತೆ ಅನ್ನುವ ಒಂದು ಇದರ ಫಾಯ್ದೆಯಲ್ಲಿ ನಾವು ಇರುವಂತಹದ್ದು. ಸೊ ನಾವು ಯಾರೊಂದಿಗೂ ಇಷ್ಟವರೆಗೆ ನಾವು ಹಣಕಾಸಿನ ವ್ಯವಸ್ಥೆ ನಾವು ಹಾಕ್ಕೊಂಡಿಲ್ಲ. ನಮ್ಮದು 30 ಜನ ಯಾವ ಕಾರ್ಯನಿರ್ವಾಹಕರಿದ್ದೇವೆ, ನಾವಾಗಿಯೇ ಶೇರ್ ಮಾಡಿಕೊಂಡು ನಾವು ರಕ್ತದಾನ ಶಿಬಿರವನ್ನು ಆಯೋಜಿಸಿ ಸಂಪೂರ್ಣವಾದ ಫ್ರೀ ಒಂದು ಸಪ್ಲೈ ಏನಿದೆ ರಕ್ತವನ್ನು ತುರ್ತಾಗಿ ಸೇಕರಿಸುವ ರಕ್ತ ಇದೆ ಅದನ್ನು ನಾವು ಈಗಾಗಲೇ ಮಾಡಿಕೊಳ್ತಾ ಇದ್ದೇವೆ. ಮಂಗಳೂರಿನಲ್ಲಿ ಹಲವಾರು ಆಸ್ಪತ್ರೆಗಳಿದೆ ನಮಗೆ ಗೊತ್ತಿರುವ ಹಾಗೆ. ಅದಕ್ಕೆ ದೂರದ ನಾನಾ ಜಿಲ್ಲೆಗಳ ರೋಗಿಗಳು ಬರ್ತಾರೆ. ಅವರಿಗೆ 10-15 ಯೂನಿಟ್ ರಕ್ತದ ಅವಶ್ಯಕತೆಯನ್ನು ರಕ್ತನಿಧಿ ಕೊಟ್ಟಾಗ ಅವರಿಗೆ ಎಲ್ಲಿಂದ ನಾವು ಇದನ್ನು ಅರೇಂಜ್ ಮಾಡಬೇಕು ಅನ್ನೋಂಥ ಅವರಿಗೆ ಯೋಜನೆ ಇರೋದಿಲ್ಲ. ಅಷ್ಟರಲ್ಲಿ ಅವರು ನಮ್ಮ ಈ ಸಂಸ್ಥೆಯನ್ನು ಸಂಪರ್ಕಿಸಿ ಅವರಿಗೆ ಬೇಕಾದಂತಹ ರಕ್ತವನ್ನು ನಾವು ಶೇಖರಿಸಿ ಕೊಡ್ತಾ ಇದ್ದೀವಿ. ಇದೀಗ ಸಾಕಷ್ಟು ರಕ್ತದಾನ ಶಿಬಿರಗಳನ್ನು ಆಯೋಜನೆ ಮಾಡಿದ್ದೀರಾ. ಅಲ್ಲಿ 100ಕ್ಕೂ ಹೆಚ್ಚು ಜನರು ಬರ್ತಾರೆ ರಕ್ತದಾನ ಮಾಡೋದಕ್ಕೆ. ಅವರೊಂದು ಸಹಕಾರ ಪ್ರೋತ್ಸಾಹ ಹೇಗಿದೆ ನಿಮ್ಮ ಮೇಲೆ? ಒಳ್ಳೆ ರೀತಿಯ ಪ್ರೋತ್ಸಾಹ ಇದೆ ನಮಗೆ. ಎಷ್ಟರವರೆಗೆ ಅದನ್ನು ನಾವು 180 ಯೂನಿಟ್ ಒಂದು ರಕ್ತದಾನ ಶಿಬಿರದಲ್ಲಿ ನಡೆಸಿದ್ದು ಇದೆ. ಒಂದು ರಕ್ತದಾನ ಶಿಬಿರ 180 ಯೂನಿಟ್ ನಮ್ಮದು ರೆಕಾರ್ಡ್ ಆಗಿರುತ್ತಂತೆ. ಹಲವಾರು ರೀತಿಯಲ್ಲಿ ಎಲ್ಲರೂ ಯಾವುದೇ ಜಾತಿ ಭೇದ ಮರೆತು ಎಲ್ಲರೂ ಬಂದು ನಮ್ಮೊಂದಿಗೆ ಕೈ ಜೋಡಿಸುತ್ತಿದ್ದಾರೆ. ನಾವು ಅದಕ್ಕೆ ಬೇಕಾದಂತಹ ಅವೇರ್ನೆಸ್ ಪ್ರೋಗ್ರಾಮನ್ನು ಕ್ರಿಯೇಟ್ ಮಾಡ್ತಿದ್ದೇವೆ. ಒಂದು ಸ್ಟೇಜ್ ಪ್ರೋಗ್ರಾಮನ್ನು ಕೂಡ ನಾವು ಮಾಡಿ ಡಾಕ್ಟರ್ಸ್ಗಳಾಗಿ ಅಥವಾ ನಮ್ಮ ಗಣ್ಯ ಅತಿಥಿಗಳಾಗಿದ್ದ ಅವರಿಂದ ಒಂದು ಮಾಹಿತಿಯನ್ನು ನೀಡಿ ನಮಗೆ ರಕ್ತದಾನ ಮಾಡುವಂತೆ ಪ್ರೇರೇಪಿಸಿ ನಾವು ಯಶಸ್ವಿ ಆಗ್ತಿದ್ದೇವೆ. ಸರ್, ನೀವೆಷ್ಟು ಬಾರಿ ರಕ್ತದಾನ ಮಾಡಿದ್ದೀರಾ? 4 ಬಾರಿ ಈಗಾಗಲೇ ನಾನು ರಕ್ತದಾನ ಮಾಡಿ ಮುಗಿಸಿದ್ದೇನೆ. ಇನ್ನು ಮಾಡಬೇಕು ಅಂತ ಯೋಜನೆ ಇದೆ. ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕದ ಈ ಒಂದು ಸಂಸ್ಥೆಯ ಸದಸ್ಯರಿದ್ದಾರಲ್ಲ, ಇವರ ನಡುವೆ ಒಂದು ಒಗ್ಗಟ್ಟು ಹೇಗಿದೆ? ಒಗ್ಗಟ್ಟು ಅಂದರೆ ಒಳ್ಳೆ ರೀತಿಯಲ್ಲಿದೆ. ಯಾವುದೇ ಜಾತಿ ಪಂಗಡ ಭೇದ ಮರೆತು ನಾವು 40 ವಾಟ್ಸಪ್ ಗ್ರೂಪ್ಗಳಿದ್ದೇವೆ. ಗ್ರಾಮಗಳ ಮುಖಾಂತರ ಅಥವಾ ಜಿಲ್ಲೆಗಳ ಮುಖಾಂತರ ನಾವು ಈಗಾಗಲೇ ಗ್ರೂಪನ್ನು ಮಾಡಿದ್ದೇವೆ. 40 ಗ್ರೂಪು ನಮ್ಮದಿದೆ. 40 ಗ್ರೂಪಿನಲ್ಲಿಯೂ ಎಲ್ಲ ಜಾತಿಯ ಎಲ್ಲ ಪಂಗಡದ ಎಲ್ಲರೂ ನಮ್ಮದಿಗೆ ಸಮಾನರಾಗಿದ್ದೇವೆ. ಕೇವಲ ನಮ್ಮದಲ್ಲಿ ಏನಂದರೆ ತುರ್ತು ರಕ್ತದ ಅಗತ್ಯತೆ ಅಥವಾ ರಕ್ತದಾನದ ಬಗ್ಗೆನ ಮಾಹಿತಿ ಅಥವಾ ನಮ್ಮದು ಎಲ್ಲಿ ಎಲ್ಲ ರಕ್ತದಾನ ಶಿಬಿರಗಳಿದೆ ಆ ರೀತಿಯ ಮಾಹಿತಿಯನ್ನು ನಾವು ನೀಡ್ತಿದ್ದೇವೆ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಒಳ್ಳೆ ರೀತಿಯ ಸ್ಪಂದನೆ ನಮ್ಮ ಸದಸ್ಯರು ನಮಗೆ ಸಿಗ್ತಾ ಇದೆ. ಆದರೆ ನಮ್ಮ ಸದಸ್ಯರು 4000 ಸದಸ್ಯರು ನಮಗೆ ಒಬ್ಬೊಬ್ಬರು ಒಂದೊಂದು ದಿನಕ್ಕೆ ಬಂದು ರಕ್ತ ಡೊನೇಟ್ ಮಾಡಿದರೆ ನಮಗೆ ರಕ್ತದ ಕೊರತೆ ಮಂಗಳೂರಿನಲ್ಲಂತೂ ನಮಗೆ ಕಾಣಲ್ಲ. ಹೆಚ್ಚಿನ ಹೇಳುವುದಾದರೆ ನಮಗೆ ಕಾಣಲ್ಲ. ಆದರೆ ಒಳ್ಳೆ ರೀತಿಯ ಸ್ಪಂದನೆ ನಮಗೆ ದೊರಕ್ತಾ ಇದೆ. ನಮ್ಮಲ್ಲಿ ಹಲವಾರು ಪಕ್ಷದ ಅಥವಾ ಸಂಘಟನೆಗಳ ನಾಯಕರುಗಳು ಅಥವಾ ಸದಸ್ಯರುಗಳು ನಮ್ಮೊಂದಿಗೆ ಈಗಾಗಲೇ ಇದ್ದಾರೆ ಅನ್ನುವಂಥ ಹೆಮ್ಮೆಯ ವಿಚಾರ ನಮಗೆ ಇದೆ. ಅದಲ್ಲದೆ ಒಂದು ದುಃಖದ ವಿಚಾರ ಏನಂದರೆ ಮೊನ್ನೆ ಫೆಬ್ರವರಿ 10ನೇ ತಾರೀಕಿನಂದು ಗುರುಪುರದಲ್ಲಿ ನಮ್ಮದೊಂದು ರಕ್ತದಾನ ಶಿಬಿರವನ್ನು ನಾವು ಏರ್ಪಡಿಸಿದ್ದೆವು. ಅದರಲ್ಲಿ ಯುನೈಟೆಡ್ ಗ್ರೂಪ್ ಫ್ರೆಂಡ್ಸ್ ನಮ್ಮೊಂದಿಗೆ ಜಂಟಿಯಾಗಿ ಕಾರ್ಯಾಚರಣೆಗೆ ಇದು. ಅದರಲ್ಲಿ ಯುನೈಟೆಡ್ ಗ್ರೂಪ್ ಫ್ರೆಂಡ್ಸ್ ಇದರ ಒಂದು ಸದಸ್ಯರಾದಂತಹ ಹಫೀಜ್ರವರು ರಕ್ತದಾನ ಮಾಡಲು ಅವರಿಂದ ಆಗಲಿಲ್ಲ. ಯಾಕಂದರೆ ಅವರು ರಾತ್ರಿ ಒಂದು ದುಡಿಲಿಕ್ಕೆ ಹೋಗುವಂಥವರು. ಅವರ ರಾತ್ರಿ ಸಮಯದಲ್ಲಿ ಅವರಿಗೆ ಒಂದು ಡೊನೇಟ್ ಮಾಡುವಂತಹ ಇದು ಇಲ್ಲ, ಡಾಕ್ಟರ್ಗಳು ಬೇಡ ಅಂತ ಹೇಳಿದರು. ಸೊ ಸಂಪೂರ್ಣವಾಗಿ ಅವರು ತೊಡಗಿಸಿಕೊಂಡು ಆ ಒಂದು ರಕ್ತದಾನ ಶಿಬಿರದಲ್ಲಿ ಹಫೀಜ್ರವರು ಒಳ್ಳೆ ರೀತಿಯನ್ನು ಸ್ಪಂದಿಸಿದರು. ನಮ್ಮಲ್ಲಿ ಈಗಾಗಲೇ ಅವರ ಮಾಡಿದಂತಹ ಕಾರ್ಯಚಟುವಟಿಕೆಗಳ ಬಗ್ಗೆ ಫೋಟೋ ಇದೆ. ನಮ್ಮ ಕಣ್ಣೀರಿನಲ್ಲಿ ನಾವು ತೇಲ್ತಾ ಇದ್ದೇವೆ. ಹೇಗೆಂದರೆ ಅವರು ಮುಂದಿನ ದಿವಸ ಒಂದು ರಕ್ತದಾನ ಶಿಬಿರದಲ್ಲಿ ಕಾರ್ಯಾಚರಣೆ ಮಾಡಿದರು. ಅದರ ನೆಕ್ಸ್ಟ್ ಡೇ ಅವರಿಗೆ ಖುದ್ದಾಗಿ ಅಂತ ರಕ್ತದ ಅವಶ್ಯಕತೆ ಬಂತು. 10-11 ಯೂನಿಟಿಗಂತ ಮೇಲಿನ ರಕ್ತ, ಅದಲ್ಲದೆ ಪ್ಲೇಟ್ಲೆಟ್ಸ್ ರಕ್ತವನ್ನು ನಾವು ಶೇಖರಿಸಿ ಕೊಟ್ಟೆವು. ಆದರೂ ನಮ್ಮಿಂದ ಅವರನ್ನು ಉಳಿಸಿಕೊಳ್ಳುವಂಥ ಸಾಧ್ಯ ಆಗಲಿಲ್ಲ. ಭಗವಂತನವರನ್ನು ಅವರ ಲೋಕಕ್ಕೆ ಕರ್ಕೊಂಡು ಹೋದರು. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತಹ ನಮ್ಮ ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕ ತಂಡ ಪ್ರಾರ್ಥಿಸ್ತಾ ಇದೆ. ಒಂದು ತುಗದ ವಿಚಾರವನ್ನು ನಾವು ಎಲ್ಲರಿಗೂ ನಾವು ತಿಳಿಸ್ತಾ ಇದ್ದೇವೆ. ಫೀಸ್ ಎಂಬ ನಮ್ಮ ಆ ಸದಸ್ಯರನ್ನು ತೀರ್ಕೊಂಡು ಅವರಿಗೆ 31 ಯೂನಿಟ್ ರಕ್ತವನ್ನು ನಮ್ಮ ಸಂಸ್ಥೆಯ ಪರವಾಗಿ ನೀಡಿದ್ದೆವು. ಆದರೂ ನಮ್ಮಿಂದ ಅವರಿಗೆ ಉಳಿಸಲಿಕ್ಕೆ ನಮಗೂ ಅಥವಾ ಈ ವೈದ್ಯಾಧಿಕಾರಿಗಳಿಗೂ ಸಾಧ್ಯವಾಗಲಿಲ್ಲ ಎಂಬುದು ದುಃಖದ ವಿಚಾರ ವ್ಯಕ್ತಪಡಿಸ್ತಾ ಇದ್ದೀವಿ. ಒಬ್ಬ ವ್ಯಕ್ತಿ ರಕ್ತದಾನ ಮಾಡಬೇಕಾದ್ರೆ 6 ತಿಂಗಳು ಅಂತ ಎಲ್ಲ ಟೈಮಿಂಗ್ಸ್ ಇರುತ್ತೆ. ಓಕೆ, ನೀವು ಈಗ ಮುಂದಿನ ಬಾರಿ ಯಾವಾಗ ಕೊಡ್ತೀರಾ? ನಾನು ಪ್ರತಿ 3 ತಿಂಗಳಿಗೆ ನಾನು ಕೊಡ್ತೀನಿ. ನಂದಂದರೆ ಆ್ಯಕ್ಚುಲಿ ನಂದು AB ಪಾಸಿಟಿವ್ ರಕ್ತ ಆಗಿರುತ್ತದೆ. AB ಪಾಸಿಟಿವ್ ಅಂದರೆ ತುಂಬ ರೇರ್. ಕೆಲವೊಮ್ಮೆ ತುರ್ತು ಅಗತ್ಯದ ಬಂದಾಗ ನಾನು ಹೋಗಿ ಕೊಡ್ತೇನೆ. ಅಂದರೆ ಒಂದು 4 ತಿಂಗಳಿನೊಳಗಾಗಿ ನಾನು ಈಗಾಗಲೇ ಕೊಡ್ತಾ ಇದ್ದೇನೆ. ಸತತ 4 ಬಾರಿ 4 ತಿಂಗಳೊಳಗಾಗಿ ನಾನು ಈಗಾಗಲೇ ನೀಡಿದ್ದೇನೆ. ಹೊರದೇಶದಲ್ಲಿದ್ದ ಕಾರಣ ನನಗೆ ತುರ್ತು ರಕ್ತ ನೀಡುವ ಅವಶ್ಯಕತೆ ಬಂದಿಲ್ಲ ಜಾಸ್ತಿ. ಇಲ್ಲಿಗೆ ಮಂಗಳೂರಿಗೆ ಬಂದಾಗ ನನಗೆ ಜಾಸ್ತಿ ಅವಶ್ಯಕತೆ ಬರುತ್ತೆ. ನಾನು ಅದು ಕೊಟ್ಟು ಹೋಗ್ತೀನಿ.
4 ತಿಂಗಳು. ಖಂಡಿತವಾಗ್ಲೂ ಸರ್, ನಿಮ್ಮ ಈ ಒಂದು ಕಾರ್ಯ ಇನ್ನಷ್ಟು ಮುಂದುವರಿಲಿ, ಇನ್ನಷ್ಟು ಒಳ್ಳೆಯ ಕೆಲಸ ನಿಮ್ಮಿಂದ ಆಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕ ಈ ಸಂಸ್ಥೆಯ ನಿರ್ವಾಹಕರಾದಂತಹ ಸಮೀರ್ ಉಳಾಯ್ಬೆಟ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ಇವರು ಅದೇ ರೀತಿಯಾಗಿ ಇವರು ಒಂದು ಹಾಸ್ಪಿಟಲ್ ಇನ್ಚಾರ್ಜ್ ಕೂಡ. ಯಾವ ಹಾಸ್ಪಿಟಲ್ ಸರ್ ವರ್ಕ್ ಮಾಡ್ತಾರೆ? ನಾವು ಈಗ ಎಲ್ಲ ಹಾಸ್ಪಿಟಲಲ್ಲಿ ಮಂಗಳೂರಿಂದ ನಮ್ಮದು ಫಾದರ್ ಮಲರ್ ಆಗಲಿ ಎಲ್ಲ ಬ್ಲಡ್ ಬ್ಯಾಂಕಿಗೆ ಎಮರ್ಜೆನ್ಸಿ ಬೇಕಾದಾಗ ನಾವು ಯಾವುದು ರಿಹೇರ್ ಗ್ರೂಪು ನಾವೀಗ ಬ್ಲಡ್ ಬ್ಯಾಂಕಲ್ಲಿ ಕಾಲ್ ಮಾಡಿ ಕೇಳ್ತೇವೆ ಎಂತೆಂಥ AB ನೆಗೆಟಿವ್ ಗ್ರೂಪ್ ಬೇಕು, ಇಲ್ಲಾಂದರೆ ಬಾಂಬೆ ಬ್ಲಡ್ ಗ್ರೂಪ್ ಇರೋರು ಬೇಕು ಉಂಟಾ ಅಂತ. ಆಗ ನಮಗೆ ಬ್ಲಡ್ ಬ್ಯಾಂಕ್ ಎಲ್ಲ ಬ್ಲಡ್ ಬ್ಯಾಂಕ್ ಸಿಂಬದಿಗಳು ಹೇಳ್ಬೇಕಂದ್ರೆ ಸ್ಪೆಷಲಾಗಿ ಹೇಳ್ಬೇಕಂದ್ರೆ ನಮಗೆ ವೆನ್ಲಾಕಿನ ಶರತ್ ಡಾಕ್ಟ್ರು ಮೈನ್ ಇನ್ಚಾರ್ಜ್ ಆಗಿದ್ದಾರೆ ಇಡೀ ಮಂಗಳೂರಲ್ಲಿ. ಅವರು ಎಲ್ಲ ಬ್ಲಡ್ ಬ್ಯಾಂಕಿಗೆ ಅವರು ನಮಗೆ ರಿಯರ್ ಗ್ರೂಪ್ ತುಂಬ ಸರಿ ಕಾಲ್ ಮಾಡಿದಾಗ ನಮಗೆ ಕೊಟ್ಟಿದ್ದಾರೆ. ಅದೇ ಥರ ಹಾಸ್ಪಿಟಲ್ನವರು ಸಹ ನಮಗೆ ಸಹ ಇಂತಿಂಥ ಗ್ರೂಪ್ ಬೇಕು ಅಂತ ಹೇಳಿದಾಗ ಸಹ ನಾವು ನಮ್ಮ ಎಲ್ಲ ಕಾರ್ಯನಿರ್ವಹಣೆಗೆ ಎಲೆಕ್ಟಾಗಿ ನೆಗೆಟಿವ್ ಗ್ರೂಪು ಎಲ್ಲ ನಮ್ಮ ಗ್ರೂಪ್ ನಾವು ಕೊಟ್ಟಿದ್ದೇವೆ. ಲಾಸ್ಟ್ ಟೈಮ್ ನಮಗೆ ಒಬ್ಬರು ಮಡಿಕೇರಿ ಬಾಂಬೆ ಬ್ಲಡ್ ಗ್ರೂಪು ಮಡಿಕೇರಿ ಅವ್ರಿಗೆ ಬಂದು ಸಹ ಒಂದು ನಮಗೆ ಕೊಟ್ಟೋದೊಂದು ಇದು ಉಂಟು ಬ್ಲಡ್ ಬ್ಯಾಂಕಿಗೆ. ಲಾಸ್ಟ್ ಟೈಮ್ ಇನ್ನೊಬ್ಬರು ಅಂದರೆ ಇಲ್ಲಿಂದ ಬಂದಿದ್ದಾರೆ, ಖಾಲಿ ಒಂದು ಬಾಂಬೆ ಬ್ಲಡ್ ಗ್ರೂಪ್ ಇಲ್ಲದಕ್ಕೆ ಬೆಲ್ಮಣ್ಣಿಂದ ಬಂದು ಕೊಟ್ಟಾಗಿದ್ದಾರೆ. ಹಾಗೆ ರಿಯರ್ ಗ್ರೂಪ್ ಯಾವುದು ಬೇಕಂದರೂ ನಮಗೆ ಹಾಸ್ಪಿಟಲ್ನವ್ರು ಹೇಗೆ ನಮಗೆ ಸಹಕಾರ ಮಾಡ್ತಾರೆ ಅದೇ ರೀತಿ ನಾವು ಸಹ ಅವರು ಬ್ಲಡ್ ಬ್ಯಾಂಕಿಗೆ ನಾವು ಸಹಕಾರ ಕೊಡ್ತಾ ಇದ್ದೇವೆ. ಬ್ಲಡ್ ಬ್ಯಾಂಕ್ ಹಾಗೆ ಈ ಒಂದು ಸಂಸ್ಥೆಯ ಉತ್ತಮ ಬಾಂಧವ್ಯ ಇದೆ. ಎಸ್ ಕರೆಕ್ಟ್. ಈ ಬ್ಲಡ್ ಬ್ಯಾಂಕ್ ನಮಗೆ ಒಳ್ಳೆಯ ರೀತಿಯಲ್ಲಿ ಸಪೋರ್ಟ್ ಮಾಡ್ತಾ ಇದೆ. ಅದರಲ್ಲಿ ಯಾವ ಬ್ಲಡ್ ಬ್ಯಾಂಕಿಗೆ ಹೇಳ್ಬೇಕಂತಿಲ್ಲ, ಎಲ್ಲರೂ ನಮ್ಮ ಜೊತೆ ಒಳ್ಳೆಯದರಲ್ಲಿ ಕೈ ಜೋಡಿಸ್ತಾ ಇದ್ದಾರೆ. ಯಾವ ಬ್ಲಡ್ ಯಾವ ಬಿಗ್ ಗ್ರೂಪು ಯಾವಾಗ ಬೇಕು ಎನಿ ಟೈಮ್ ನಮಗೆ ಇಂತಿಂದ ಒಂದು ಪೇಷಂಟ್ಗೆ ಎಮರ್ಜೆನ್ಸಿ ಬ್ಲಡ್ ಬೇಕಿತ್ತು, ಓಕೆ ಸಮೀರ್ ಅವರೇ ನಿಮ್ಮ ಬ್ಲಡ್ ಹೆಲ್ಪ್ಲೈನ್ಗೆ ನಾವು ಕೊಡ್ತೇವೆ ಖಂಡಿತವಾಗಿಯೂ. ಅದು ಅಲ್ಲದೆ ಈಗ ನಮಗೆ ರಿಕ್ವೈರ್ಮೆಂಟ್ ಬಂದಾಗ ತುಂಬ ನಾವು ಹೀಗೆ ಕಲಿಸಿದ ಜನರು ಕಡಿಮೆ ಅಂದರೆ ಒಂದು 1,000 ಜಾಸ್ತಿ ಆಗ್ಬೋದು ಎಮರ್ಜೆನ್ಸಿ ಬ್ಲಡ್ ಡೋನರ್ ನಾವು ಕಲಿಸಿದವರು. ಈ ರಕ್ತ ನಾವು ಈಗ 62 ಕ್ಯಾಂಪಲ್ಲಿ ರಕ್ತ ಸಂಗ್ರಹಿಸಿದ್ದೇವೆ, ಅದರಲ್ಲಿ ಒಂದು 4,000 ಜಾಸ್ತಿ ಆಗಿದೆ. ಅದಕ್ಕಿಂತ ಜಾಸ್ತಿ ನಾವು ಒಂದು 1,000 ಸಮಥಿಂಗ್ ಜಾಸ್ತಿ ನಾವು ಕಲಿಸಿದ್ದೇವೆ ಎಮರ್ಜೆನ್ಸಿ ಡೊನೇಟ್ ಮಾಡಲಿಕ್ಕೆ ಬೇಕಾದಾಗ. ಓಕೆ, ಖಂಡಿತವಾಗ್ಲೂ ವೀಕ್ಷಕರೇ, ನಾವು ಒಂದು ಪ್ರಾರಂಭದಿಂದ ಅಂದರೆ ರಕ್ತ ಯಾರಿಗೆ ಸಹಾಯ ಬೇಕು ಅಲ್ಲಿಂದ ಹಿಡಿದು ಒಬ್ಬ ರಕ್ತ ಅಂದರೆ ಸಹಾಯ ಬೇಕಾಗಿರೋನಿಗೆ ಅಲ್ಲಿವರೆಗೂ ತಲುಪೋವರೆಗೂ ಈ ಸಂಸ್ಥೆ ಮಾಡ್ತಿರುವಂತಹ ಕಾರ್ಯ ನಿಜವಾಗ್ಲೂ ಕೂಡ ಮೆಚ್ಚುವಂಥದ್ದು. ಧನ್ಯವಾದಗಳು ನಿಮ್ಮ ಒಂದು ಕಾರ್ಯಕ್ಕೆ. ಶಾಫಿಕ್ ಅವರೇ, ನೀವು ಎಷ್ಟು ಬಾರಿ ರಕ್ತದಾನ ಮಾಡಿದ್ದೀರಾ? ನಾನು ಇಷ್ಟರ ತನಕ 4 ಬಾರಿ ಮಾಡಿದ್ದೇನೆ ಊರಿನಲ್ಲಿರುವಾಗ. ಇದಕ್ಕಿಂತ ಮುಂಚೆ ನಾನು ಗಲ್ಫ್ನಲ್ಲಿದ್ದೆ. ಊರಿಗೆ ಬಂದ ನಂತರ ನಮಗೆ ಬಂದ ಎಮರ್ಜೆನ್ಸಿ, ಯಾಕಂದರೆ ನಾವು ಬ್ಲಡ್ ಹೆಲ್ಪಿಂಗ್ ಕರ್ನಾಟಕದ್ದು ಅಡ್ಮಿನ್ಸ್ ಕಾರ್ಯನಿರ್ವಾಹಕರು ಕ್ಯಾಂಪಿನಲ್ಲಿ ಏನು ಕೊಡುವುದಿಲ್ಲ, ಏಕೆಂದರೆ ಫ್ರೆಶ್ ಡೋನರ್ನ ಅವಶ್ಯಕತೆ ಇರ್ತದೆ. ಏಕೆಂದರೆ ಬಾರ್ನ್ ಬೇಬಿ ಈಗಾಗಲೇ ಹುಟ್ಟಿದ ಮಗುವಿಗೆ, ಅದೇ ರೀತಿ ಕ್ಯಾನ್ಸರ್ ಅಂತ ಅದೇ ಜ್ವರ ಡೆಂಗ್ಯೂ ಜ್ವರ ಹೀಗೆಲ್ಲ ಬಂದರೆ ನಮ್ಮ ಕ್ಯಾಂಪಿನಲ್ಲಿ ಸೇಕರಿಸಿಟ್ಟ ಬ್ಲಡ್ ಆ ರಕ್ತ ಆಗೋದಿಲ್ಲ. ಅದಕ್ಕೋಸ್ಕರ ಫ್ರೆಶ್ ಡೋನರ್ ಅಲ್ಲಿ ಹೋಗಿ ಹಾಗೆ ರಕ್ತ ಕೊಡಬೇಕು. ಸೊ ಆ ಸಂದರ್ಭದಲ್ಲೆಲ್ಲ ನಾವು ಕೊಡ್ತಾ ಇದ್ದೇವೆ. ರೀಸೆಂಟ್ಲಿ ಈಗ ಕೊಟ್ಟು 3-4 ಡೇಸ್ ಆದದಷ್ಟೇ, ಒಂದು ಮಗುವಿಗೆ ಕೊಟ್ಟು. ರೀಸೆಂಟಾಗಿ ಒಂದು ಮಗುವಿಗೆ ರಕ್ತದಾನವನ್ನು ಮಾಡಿದ್ದೀರಾ. ನಮ್ಮ ವೀಕ್ಷಕರಿಗೆ ನೀವು ರಕ್ತದಾನದ ಒಂದು ಮಹತ್ವವನ್ನು ಸಾರಬೇಕು, ಯಾವ ರೀತಿಯಾಗಿ ಹೇಳ್ತೀರಾ? ರಕ್ತದಾನ ಎಂದರೆ ಅದೊಂದು ಜೀವಜಾಲ. ನಮ್ಮನ್ನೆಲ್ಲ ಬದುಕಿಸಿ ಉಳಿಸಿರುವುದು ರಕ್ತದಾನವೇ ಆಗಿರುತ್ತದೆ. ಅದು ಯಾವುದೇ ಜಾತಿ ನೋಡಿ ರಕ್ತ ಹರಿಯುವುದಿಲ್ಲ. ಯಾಕಂದರೆ ನಮ್ಮ ನರಗಳಲ್ಲಿ ಹರಿಯುತ್ತಿರುವ ರಕ್ತವು ಯಾವುದೇ ಜಾತಿ ನೋಡಿ ಹರಿಯುವುದಿಲ್ಲ. ರಕ್ತದಾನ ಮಾಡುವುದರಿಂದ ನಾವು ರಕ್ತ ಯಾರಿಗೆ ಕೊಡುತ್ತೇವೋ ಅವರಿಗೆ ಮಾತ್ರವಲ್ಲ, ರಕ್ತದಾನ ಮಾಡುವ ನಮಗೂ ಕೂಡ ತುಂಬ ಅನುಕೂಲಗಳಿದ್ದಾವೆ. ಅದರಲ್ಲಿ ಕೆಲವೊಂದಾಗಿರುತ್ತದೆ, ರಕ್ತದಾನ ಮಾಡುವುದರಿಂದ ಹೃದಯಾಘಾತವನ್ನು ತಡೆಯುತ್ತದೆ. ಅದೇ ರೀತಿ ಕೊಲೆಸ್ಟ್ರಾಲ್ಗಳನ್ನ ಪ್ರಮಾಣವನ್ನು ಕಡಿಮೆ ಮಾಡುತ್ತದೆ. ಶರೀರಕ್ಕೆ ಬರುವ ವಿವಿಧ ರೀತಿ ಕ್ಯಾನ್ಸರ್ಗಳಿಂದ ದೂರ ಇಡುತ್ತದೆ. ಬಿ ಪಿ ಶುಗರು ಹೃದಯ ಸಂಬಂಧಪಟ್ಟ ಎಲ್ಲ ಕಾಯಿಲೆಗಳನ್ನು ತಡೆಗಟ್ಟುತ್ತದೆ. ಅದೇ ರೀತಿ ರಕ್ತದ ಒತ್ತಡಗಳನ್ನು ಹತೋಟಿಯಲ್ಲಿ ಇಡ್ತದೆ. ಈ ರೀತಿಯಲ್ಲೆಲ್ಲ ಅನೇಕ ಅನುಕೂಲಗಳು ರಕ್ತದಾನ ಮಾಡುವ ನಮಗೂ ರಕ್ತದಾನ ಮಾಡುವವರಿಗೆ ಇದೆ. ಆದ್ದರಿಂದ ಇಲ್ಲಿ ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕ ಇದರಿಂದ ನಾವು ಸಾರ್ವಜನಿಕವಾಗಿ ಒಂದು ಮೆಸೇಜ್ ಕೊಡ್ತೇವೆ, ತಾವು ರಕ್ತದಾನ ಮಾಡಿ. ಅದೇ ರೀತಿ ಇತರ ಜೀವವನ್ನು ಉಳಿಸಿ. ರಕ್ತದಾನಕ್ಕೆ ಪರ್ಯಾಯವಾದದ್ದು ಬೇರೆ ಯಾವುದೂ ಒಂದು ಇಲ್ಲ. ರಕ್ತದಾನಕ್ಕೆ ರಕ್ತಕ್ಕೆ ರಕ್ತವೇ ಪರ್ಯಾಯ ಹೊರತು ಬೇರೆ ಯಾವುದೂ ಪರ್ಯಾಯವಾಗುವುದಿಲ್ಲ. ಆದ್ದರಿಂದ ಈ ಸಂದರ್ಭದಲ್ಲಿ ಸಮಾಜಕ್ಕೆ ಒಂದು ಮೆಸೇಜ್ ಕೊಡ್ತಾ ಇರೋದು, ನೀವು ರಕ್ತದಾನ ಮಾಡಬೇಕು, ರಕ್ತದಾನ ಮಾಡಿ ಜೀವವನ್ನು ಉಳಿಸಿ. ಅದೇ ರೀತಿ ನೀವು ನಮ್ಮ ಜೊತೆಯೂ ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕದ ಜೊತೆಯೂ ಕೈ ಜೋಡಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಜನರಿಂದ ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕ ಈ ಒಂದು ಸಂಸ್ಥೆಗೆ ಯಾವ ರೀತಿಯ ಸಹಕಾರ ಬೇಕು?
ಅದೇನೆಂದರೆ ಈಗ ನಾವು ಆಲ್ರೆಡಿ ಈಗ ಎಲ್ಲ ಜಾಗದಲ್ಲಿ ರಕ್ತದಾನ ಶಿಬಿರವನ್ನು ಮಾಡಿದ್ದೇವೆ. ಆ ಶಿಬಿರದಲ್ಲಿ ಅಲ್ಲಿ ಬಂದ ರಕ್ತದಾನಿಗಳು ಅವರದ್ದು ಕಾಂಟ್ಯಾಕ್ಟ್ ನಂಬರ್ಗಳು, ಅವರ ಬ್ಲಡ್ ಗ್ರೂಪುಗಳು ಎಲ್ಲವನ್ನು ನಾವು ಸೇಕರಿಸಿ ಇಟ್ಟಿದ್ದೇವೆ. ಈಗ ಅವರು ವಿದಿನ್ 3 ತಿಂಗಳಾದ ನಂತರ ಅವರಿಗೆ ರಕ್ತದಾನ ಮಾಡಬಹುದು. ಅದೇ ರೀತಿ ನಾವು ವೆಬ್ನಲ್ಲಿ ಕೆಲವೊಂದು ಮಂದಿಗಳು ರೇರ್ ಗ್ರೂಪುಗಳನ್ನು ಅಪ್ಡೇಟ್ ಮಾಡಿರ್ತಾರೆ. ನಮ್ಮದು ಓ ನೆಗೆಟಿವ್, ನಾವು ಎನಿ ಟೈಮ್ ನಮಗೆ ಕಾಲ್ ಮಾಡಿದರೆ ಇದು ಮಾಡಿ. ಆದ್ದರಿಂದ ಈಗ ಬೇರೆ ಬೇರೆ ಹಾಸ್ಪಿಟಲಲ್ಲೂ ಕೂಡ ಆ ಸೇಮ್ ರೇರ್ ಗ್ರೂಪಿನ ರಕ್ತಗಳು ಸಿಗದ ಟೈಮಲ್ಲಿ, ಅಲ್ಲಿ ಸ್ಟಾಕ್ ಇಲ್ಲದಾಗ, ಆ ಹಾಸ್ಪಿಟಲ್ನಲ್ಲಿ ಪೇಷಂಟ್ಗಳು ಇರುವಾಗ ಅಲ್ಲಿ ಸ್ಟಾಕ್ ಇಲ್ಲದಾಗ ಅವರು ಡೈರೆಕ್ಟ್ ಕಾಲ್ ಮಾಡೋದು ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕದ ಕಾರ್ಯನಿರ್ವಾಹಕರಿಗೆ. ಆ ಸಂದರ್ಭದಲ್ಲಿ ನಾವು ಸಾಮಾಜಿಕ ಜಾಲತಾಣದಲ್ಲಿ ಆ ಪೇಷಂಟ್ ಹೆಸರು ಮತ್ತು ಕಾಂಟ್ಯಾಕ್ಟ್ ನಂಬರ್ಗಳನ್ನು ಹಾಕಿ ನಾವು ಮೆಸೇಜ್ ಮಾಡ್ತಾ ಇದ್ದೇವೆ. ಅದೇ ರೀತಿ ನಾವು ಬೇರೆ ಬೇರೆ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಮೆಸೇಜ್ ಕೊಡ್ತಾ ಇದ್ದೇವೆ. ಈ ಸಂದರ್ಭದಲ್ಲೆಲ್ಲ ಈ ಮೆಸೇಜ್ಗಳನ್ನು ನೋಡಿದಾಗ ಇಲ್ಲಿಯೇ ಸಾರ್ವಜನಿಕರು ನಮ್ಮ ಜೊತೆ ಕೈ ಜೋಡಿಸಬೇಕಾಗಿ ತಮಗೆ ಕೇಳ್ಕೊಳ್ತಾ ಇದ್ದೀನಿ. ಏಕೆಂದರೆ ನಾವು ಕೂಡ ಕೆಲವೊಂದು ಮಂದಿಗೆ ಕಾಲ್ ಮಾಡ್ತೇವೆ, ನಮ್ಮ ಫ್ರೆಂಡ್ ಸರ್ಕಲಿಗೂ, ನಮ್ಮ ಈ ರಕ್ತದಾನ ಶಿಬಿರ ನಡೆದ ಊರಿನವರೆಗೂ, ಅಲ್ಲಿಯ ಜವಾಬ್ದಾರಿ ಸ್ಥಾನದಲ್ಲಿರುವ ಸಂಘ ಸಂಸ್ಥೆಗಳಲ್ಲಿ ಜವಾಬ್ದಾರಿ ಸ್ಥಾನದಲ್ಲಿರುವ ಕೆಲವೊಂದು ಗಣ್ಯ ವ್ಯಕ್ತಿಗಳಿಗೂ ಕಾಲ್ ಮಾಡ್ತಾ ಇದ್ದೇವೆ. ಅವರೆಲ್ಲರೂ ಆ ಊರಿನ ಇದರಲ್ಲಿ ಆ ಸಂದರ್ಭದಲ್ಲಿ ನಮಗೆ ಸಹಕರಿಸಬೇಕು ಕೇಳಿಕೊಳ್ತಾ ಇದ್ದೇನೆ. ನಿನ್ನೆ ಒಂದು ಚಿಕ್ಕ ವಿಷಯ, ನಿನ್ನೆ ಒಂದು KS ಹೆಗ್ಡೆ ಹಾಸ್ಪಿಟಲಿಗೆ ರಕ್ತದ ಅವಶ್ಯಕತೆ ಇತ್ತು, ಫ್ರೆಶ್ ಡೋನರ್ ಬೇಕಿತ್ತು. ಆದ ಕಾರಣ ನಾನು ಒಬ್ಬರು ನಮ್ಮದು ಕಾರ್ಯನಿರ್ವಾಹಕರಾದ ಒಬ್ಬರು ನಂಬರ್ ಕೊಟ್ಟರು, ಆ ಊರಿನವರಿಗೆ ಫೋನ್ ಮಾಡಿದ್ದೆ. ಸೊ ಅವರು ಎಲ್ಲೇ ಇದ್ದರು, ಆದರೆ ಅವರು ಆ ಊರಿನಲ್ಲಿರೋ ಬೇರೆ ಒಂದು ವ್ಯಕ್ತಿಯನ್ನು ನಮಗೆ ಕಾಂಟ್ಯಾಕ್ಟ್ ಮಾಡಿ ಅವರನ್ನು ನಮ್ಮ ರಕ್ತದಾನ ಮಾಡಲಿಕ್ಕೆ ಕಲಿಸಿ ನಮಗೆ ತುಂಬ ರೀತಿಯ ಸಹಕರಿಸಿದ್ದಾರೆ. ಇದೇ ರೀತಿ ಎಲ್ಲರೂ ಕೂಡ ನಮ್ಮ ಜೊತೆಗೆ ಸಹಕರಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ. ನೋಡಿದ್ರಲ್ಲ ವೀಕ್ಷಕರೇ, ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕ ಮಾಡ್ತಿರುವಂತಹ ಒಂದು ಮಹಾನ್ ಕಾರ್ಯವನ್ನು, ಅದೆಷ್ಟೋ ರಕ್ತದಾನ ಶಿಬಿರಗಳನ್ನು ಆಯೋಜನೆ ಮಾಡಿ ಅದೆಷ್ಟೋ ಜನರಿಗೆ ಜೀವದಾನ ಮಾಡುವಂತಹ ಕೆಲಸವನ್ನು ಈ ಒಂದು ಸಂಸ್ಥೆ ಮಾಡಿದೆ. ನಿಜಕ್ಕೂ ಈ ಸಂಸ್ಥೆಯ ಒಂದು ಕಾರ್ಯವನ್ನು ಮೆಚ್ಚುವಂಥದ್ದೇ. ಅಷ್ಟೇ ಅಲ್ಲ, ಇನ್ನಷ್ಟು ಜನರಿಗೆ ರಕ್ತದಾನ ಮಾಡಿ ಅನ್ನೋ ಪ್ರೋತ್ಸಾಹದ ನುಡಿಗಳನ್ನು ಕೂಡ ಈ ಸಂಸ್ಥೆ ನೀಡ್ತಾ ಇದೆ. ನಿಜವಾಗ್ಲೂ ಈ ಸಂಸ್ಥೆ ಮಾಡ್ತಿರುವಂತಹ ಕಾರ್ಯಕ್ಕೆ ಪ್ರತಿಯೊಬ್ಬರ ಪ್ರೋತ್ಸಾಹ ಕೂಡ ಬೇಕು. ನಾವು ಕೂಡ ರಕ್ತದಾನ ಮಾಡಿ ಮತ್ತೊಂದು ಜೀವಕ್ಕೆ ಅಂದರೆ ಜೀವದಾನವನ್ನು ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಿರಂತರ ಸುದ್ದಿ ಹಾಗೆ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24x7. ಇದು ವಿಶ್ವಾಸದ ಪ್ರತಿಬಿಂಬ.